ವೇಣೂರಿನಲ್ಲಿ ಬಹಳ ಅದ್ಧೂರಿಯಾಗಿ ಮಹಾಮಸ್ತಕಾಭಿಷೇಕ ನಡೆಯುತ್ತಿದೆ. ಬಹಳ ದೊಡ್ಡ ಮಟ್ಟಿನ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಹೆಲಿಕಾಪ್ಟರ್ನಲ್ಲಿ ಪುಷ್ಪವೃಷ್ಟಿಯಾಗಿದೆ. ಅದರ ಜೊತೆಗೆ ವಿವಿಧ ಒಂದು ಅಭಿಷೇಕಗಳು ಕೂಡ ನಡೆದಿವೆ. ಅದ್ಧೂರಿ ಭೂರಿ ಭೋಜನ ನಡೀತಾ ಇದೆ. ಎಲ್ಲೆಡೆಯೂ ಕೂಡ ಸಂಭ್ರಮದ ಜಾತ್ರೆಯ ಸಂಭ್ರಮ ಇದೆ. ಈ ವೇಣೂರಿನ ಮಹಾಮಸ್ತಕಾಭಿಷೇಕದ ಬಗ್ಗೆ ಮಾತನಾಡೋದಕ್ಕೆ ಹಳದಂಗಡಿಯ ಅರಸರಾಗಿರುವಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ರವರೀಗ ನಮ್ಮ ಜೊತೆಗಿದ್ದಾರೆ. ಸರ್, ಹೇಗಾಗ್ತಾ ಇದೆ ವೇಣೂರಿನ ಮಹಾಮಸ್ತಕಾಭಿಷೇಕ? ತಮಗೆಲ್ಲರಿಗೂ ಸಹ ತಿಳಿದಿರುವಂತೆ ಈಗಾಗಲೇ ನಾವು ಈ ಒಂದು ಶತಮಾನದ 3ನೇ ಮಹಾಮಸ್ತಕಾಭಿಷೇಕ ಇಲ್ಲಿ ನಡೀತಾ ಇದೆ. ತಾವು ಹೇಳಿದಂತೆ ಭಾಳ ಅದ್ದೂರಿಯಿಂದ ಈ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಆಗಿದೆ. ಅದಕ್ಕೊಂದು ಚಾಲೆಂಜ್ ಸಹ ಸಿಕ್ಕಿದೆ. ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಮೊನ್ನೆ ಉದ್ಘಾಟನಾ ಕಾರ್ಯಕ್ರಮ ಸಹ ನೆರವೇರಿದೆ. ಈಗಾಗಲೇ ನಿಮಗೆ ತಿಳಿದಿರುವಂತೆ ಈ ಒಂದು 9 ದಿವಸದ ಕಾರ್ಯಕ್ರಮ ಭಾಳ ವಿಜೃಂಭಣೆ ನಡೀಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಾವೆಲ್ಲ ಕಾರ್ಯಕ್ರಮಗಳು ಸಹ ಭಾಳ ಸನ್ನಿಧರಾಗಿದ್ದೇವೆ. ಇಲ್ಲಿ ಒಂದು ಜಾತ್ರೆ, ಒಂದು ಸಂಭ್ರಮದ ಎಲ್ಲ ಲಕ್ಷಣಗಳು ಸಹ ಇಲ್ಲಿ ಕಾಣ್ತಾ ಇದೆ. ಭಕ್ತ ಸಾಗರ ಸಹ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ವಿವಿಧ ಸಮಿತಿಗಳನ್ನು ರಚಿಸಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತ ಹೇಳುವಂಥ ಒಂದು ವಿವಿಧ ಉದ್ದೇಶದಿಂದಾಗಿ ಎಲ್ಲ ಕಡೆ ವ್ಯವಸ್ಥಿತವಾಗಿ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಒಂದು ನೀವು ತಿಳಿಸಿದಂತೆ ಭಾಳ ಪ್ರಾಮುಖ್ಯವಾದಂಥ ಅನ್ನಸಂತರ್ಪಣೆಯ ವಿಚಾರ. ಅನ್ನಸಂತರ್ಪಣೆ ಅಲ್ಲಿ ಸಹ ಭೋಜನಾಲಯದಲ್ಲಿ ಸಹ ಎಲ್ಲ ರೀತಿಯ ವ್ಯವಸ್ಥೆಗಳು, ಸುಮಾರು 1,000 ಜನ ಒಂದೇ ಸಲ ಕೂತು ಊಟ ಮಾಡುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ. ಅಭಿಷೇಕದ ಸುಮಾರು ಆ ಸಭಾ ಕಾರ್ಯಕ್ರಮ ಒಂದು 3:30ಯಿಂದ ಪ್ರಾರಂಭವಾಗಿ 5:05 ತನಕ ಆಗಿ, ತದನಂತರ 6:45ರಿಂದ 7 ಗಂಟೆಯಿಂದ ಸಹ ನಮ್ಮ ಅಭಿಷೇಕದ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಪ್ರಥಮ ದಿನ 108 ಕಲಶದಿಂದ ಭಗವಾನ್ ಬಾಹುಬಲಿಗೆ ಅಭಿಷೇಕ ಆಗಿದೆ. 2ನೇ ದಿವಸ 108 ಕಲಶಗಳಿಂದ ಭಗವಾನ್ ಬಾಹುಬಲಿಗೆ ಅಭಿಷೇಕ ಆಗಿದೆ. ಹೀಗೆ 4 ದಿವಸಗಳ ಕಾಲ 108 ಕಲಶದಿಂದ ಅಭಿಷೇಕ ಆಗ್ತದೆ. ಆಮೇಲೆ ಒಂದು 3 ದಿವಸ 216 ಕಲಶದಿಂದ ಅಭಿಷೇಕ ಆಗ್ತದೆ. ಮತ್ತು 8ನೇ ದಿವಸ ಅಂದರೆ 504 ಕಲಶ, ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಒಂದು ಕಾರ್ಯಕ್ರಮದ ದಿವಸ 504 ಕಲಶದಿಂದ ಅಭಿಷೇಕ ಆಗ್ತದೆ. ಕೊನೆಯ ದಿವಸ ಮಂಗಳ ಮೂರ್ತಿಗೆ ಸುಮಾರು 1008 ಕಲಶದಿಂದ ಅಭಿಷೇಕ ಆಗಲಿಕ್ಕಿದೆ. ಇದು ಪ್ರತಿದಿನದ ಅಭಿಷೇಕದ ಕಾರ್ಯಕ್ರಮ. ಇದರಲ್ಲಿ ಈ ಜಲಾಭಿಷೇಕ ತದನಂತರ ನಾವು ಬೇರೆ ಬೇರೆ ದ್ರವ್ಯಗಳಿಂದ ಅಭಿಷೇಕ ನಾವು ಮಾಡ್ತಾ ಇದ್ದೇವೆ. ಈ ದ್ರವ್ಯಗಳ ಅಭಿಷೇಕ ಒಂದು ಎಳ್ನೀರಿರ್ಬೋದು, ಹಾಲಿರ್ಬೋದು, ಕಷಾಯ ಇರ್ಬೋದು, ಮತ್ತು ಕಬ್ಬಿನ ಹಾಲಿರ್ಬೋದು, ಮತ್ತು ಚಂದನ, ಗಂಧ, ಅಷ್ಟಗಂಧ, ಹೀಗೆ ಬೇರೆ ಬೇರೆ ರೀತಿಯ ಅಭಿಷೇಕಗಳು ಸಹ ನೆರವೇರ್ತದೆ. ಇದನ್ನೊಂದು ನೋಡೋದೇ ತುಂಬ ಜನರಿಗೆ ನೋಡೋದೇ ಒಂದು ಅಭಿಷೇಕವನ್ನು ನೋಡೋದೇ, ದ್ರವ್ಯಾಭಿಷೇಕ ನೋಡೋದೇ ತುಂಬ ಜನರಿಗೆ ಸಂತೋಷದ ವಿಷಯ. ಯಾಕೆಂದರೆ ನಾವು ಭಗವಾನ್ ಬಾಹುಬಲಿಯನ್ನು ಬೇರೆ ಬೇರೆ ರೂಪದಲ್ಲಿ ನಾವು ನೋಡಲಿಕ್ಕಾಗ್ತದೆ. ಹಾಲಿನ ಅಭಿಷೇಕ ಒಂದು ರೂಪದಲ್ಲಿ, ಗಂಧದ ಅಭಿಷೇಕ ಒಂದು ರೂಪದಲ್ಲಿ, ಅಕ್ಕಿ ಹಿಟ್ಟಿನ ಅಭಿಷೇಕ ಇನ್ನೊಂದು ರೂಪದಲ್ಲಿ, ಕೇಸರಿ ಒಂದು ಚಂದನದ ಅಭಿಷೇಕ ಒಂದು ರೂಪದಲ್ಲಿ, ಹೀಗೆ ಬೇರೆ ಬೇರೆ ರೂಪದಲ್ಲಿ ನಾವು ಭಗವಂತನ ನೋಡಿ ಭಾಳಷ್ಟು ಸಂಖ್ಯೆಯಲ್ಲಿ ಬಂದ ಭಕ್ತಾಭಿಮಾನಿಗಳಿಗೆ ಒಂದು ಕಣ್ಣು ತುಂಬುವಂತಹ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ನಾವು ಕೇವಲ ಮಹಾಮಸ್ತಕಾಭಿಷೇಕ ಒಂದು ಪೂಜೆಗೆ ಸೀಮಿತವಾಗಿರಬಾರ್ದು, ಇದರಿಂದ ನಾವು ಲೋಕ ಕಲ್ಯಾಣಕ್ಕೋಸ್ಕರ ಬೇಕಾಗುವಂಥ ವಿಚಾರವನ್ನು ನಾವು ಜನರಿಗೆ ತಿಳಿಸಬೇಕು ಅಂತ ಹೇಳುವಂಥ ಉದ್ದೇಶ ನಮಗೆ ಈ ಸಲ ಇದೆ. ಆದ್ದರಿಂದ ಒಂದು ತ್ಯಾಗ ಮತ್ತು ಶಾಂತಿ, ಸೌಹಾರ್ದತೆ ಮತ್ತು ಅಹಿಂಸೆ, ಇದಕ್ಕೆ ಒಂದು ಈ ಬೃಹನ್ ಮೂರ್ತಿಯಾದಂಥ ಬಾಹುಬಲಿ ಇದಕ್ಕೆ ಉದಾಹರಣೆ. ಅವನ ಒಂದು ಈ ಎಲ್ಲ ಅವನ ಇಲ್ಲಿ ಆಗು ಹೋಗುವ ವಿಚಾರಗಳು, ಅವನ ವಿಚಾರಧಾರೆಗಳು ಬಾಹುಬಲಿದ್ದು ಎಲ್ಲ ಜನಮಾನಸಕ್ಕೆ ತಿಳಿಸಬೇಕು ಅಂತ ಹೇಳೋ ಉದ್ದೇಶದಿಂದ ಈ ಬಾರಿಯ ಮಹಾಮಸ್ತಕಾಭಿಷೇಕ ನಾವು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಓಕೆ ಸರ್, ಈಗ ಯಾವುದೊಂದು ಹೊಸ ಹೊಸ ಯೋಜನೆಗಳನ್ನು ಈ ಮಸ್ತಕಾಭಿಷೇಕದಲ್ಲಿ ದಾನ ಮಾಡುವಂಥದ್ದು ಇಂಥದ್ದೇನಾದರೂ ಈ ಸಲ ನಾವು ಒಂದು ಹೋದ ಮಸ್ತಕಾಭಿಷೇಕ ನಾವು ಒಂದು ಆರ್ಟಿಫಿಷಿಯಲ್ ಲಿಂಬ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಈ ಸಲ ನಾವು ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿ ಅಲ್ಲಿ ಒಂದು ಫ್ರೀ ಮೆಡಿಸಿನ್ ಮಾತ್ರ ಅಲ್ಲದೆ ತುಂಬ ಜನರಿಗೆ ಒಂದು ಸ್ಪೆಕ್ಸ್, ಕಣ್ಣಿನ ಬೇಕಾದಂಥ ಸ್ಪೆಕ್ಸ್ ಕೆಲವರಿಗೆ ಸಹ ನಾವು ಅಳವಡಿಸಿ ಕೊಟ್ಟಿದ್ದೇವೆ, ಈಗಾಗಲೇ ಕೊಟ್ಟಿರ್ತೇವೆ. ಓಕೆ ಸರ್, ಈಗ ಬಹಳಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಇನ್ನು ವೀಕೆಂಡ್ಸ್ ಮತ್ತು ಕಡೆಗೋ ಜಾಸ್ತಿ ಜನ ಬರ್ತಾರೆ. ಆಗ ಈಗ ಮಾಡಿರುವಂಥ ತಯಾರಿಗಳಲ್ಲಿ ಇನ್ನಷ್ಟು ಏನಾದರೂ ಬದಲಾವಣೆ? ನಾವು ಅದಕ್ಕೆ ಎಲ್ಲ ತಯಾರಾಗಿ ಇದ್ದೇವೆ. ಯಾಕೆಂತ ಹೇಳಿದರೆ ನಮ್ಮ ಮನಸ್ಸಲ್ಲಿ ಅದೇ ಇತ್ತು ನಮಗೆ. ಇದು ಪ್ರಾರಂಭವಾಗುವುದು ಗುರುವಾರ ದಿವಸ ಆದರೂ ಗುರುವಾರಕ್ಕಿಂತ ಶುಕ್ರವಾರ, ನಂತರ ವೀಕೆಂಡ್ನಲ್ಲಿ ಶನಿವಾರ ಮತ್ತು ಆದಿತ್ಯವಾರ ಭಾಳಷ್ಟು ರಶ್ ಆಗ್ಬೋದು ಅಂತ ಹೇಳುವಂಥ ಉದ್ದೇಶ ನಮಗಿತ್ತು, ಅದು ಗೊತ್ತಿತ್ತು ನಮಗೆ. ಅದಕ್ಕೆ ನಾವು ಎಲ್ಲ ಬೇಕಾದಂಥ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಯಾವುದೇ ರೀತಿಯ ಗೊಂದಲ ಆಗದಾಗಿ ನಾವು ನಿರ್ವಹಿಸ್ತಿದ್ದೇವೆ. ಓಕೆ, ಸಮಿತಿಗಳು ಸರ್, ಸಮಿತಿಗಳು ಹೇಗೆ? ಸುಮಾರು ಒಂದು 25ರಿಂದ 30 ಸಮಿತಿಗಳನ್ನು ನಾವು ರಚಿಸಿದ್ದೇವೆ. ಎಲ್ಲ ಸಮಿತಿಯವರು ಸಹ ನಮಗೆ ಗೊತ್ತಿದ್ದ ಹಾಗೆ ಭಾಳ ಒಳ್ಳೆಯ ರೀತಿಯಿಂದ ವರ್ತನೆ ಮಾಡ್ತಾ ಇದ್ದಾರೆ. ಎಲ್ಲಿ ಸಹ ಗೊಂದಲ ಇಲ್ಲ ನಮಗೆ. ನಾವು ಭಾಳ ಗೊಂದಲ ಆಗುವಂಥ ವ್ಯವಸ್ಥೆ ಇರುವುದಂದರೆ ಅನ್ನ ಸಂತರ್ಪಣೆ ಹತ್ರ. ಆದರೆ ಈ ಸಲ ನಾವು ನೋಡಿದ ಹಾಗೆ ಅನ್ನ ಸಂತರ್ಪಣೆಯಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆ ನಮಗೆ ಎಲ್ಲಿ ಸಹ ಕಾಣುವುದಿಲ್ಲ. ನಾನು ಈಗಾಗಲೇ ಎಲ್ಲ ನಾವು
ಒಂದು 5-6 ಕಡೆ ಬಫೆ ವ್ಯವಸ್ಥೆ ಮಾಡಿದ್ದೇವೆ, ಒಂದೇ ಕೌಂಟರ್ ಮಾಡಿದ್ದೇವೆ, ಮತ್ತು ಕೂತು ಭೋಜನ ಮಾಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಈಗ ಬೇರೆ ಬೇರೆ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅಲ್ಲೆಲ್ಲ ಕಡೆ ನಾನು ತಿರುಗಾಡಿ ಬಂದಿದ್ದೇನೆ. ಅಡಿಗೆ ಮಧ್ಯದಲ್ಲಿ ಪಾಕಶಾಲೆಯನ್ನು ಮಾಡಿ ಇತ್ತ 2 ಕಡೆಯಲ್ಲಿ ಬೇರೆ ಬೇರೆ ವ್ಯವಸ್ಥೆ ಮಾಡಿದ್ದೇವೆ. ಯಾವುದೇ ರೀತಿ ಸಮಸ್ಯೆ ಬರೋದಾಗಿ ನಾವು ನೋಡ್ಕೊಳ್ತಾ ಇದ್ದೇವೆ. ಓಕೆ ಸರ್, ಈಗ ಇದು ನಿಮಗೆ ಮಾರ್ಗದರ್ಶನ ನೀಡ್ತಾ ಇರುವಂಥದ್ದು ಮುನಿವರಿಯರು ವೀರೇಂದ್ರ ಹೆಗ್ಡೆ ಅವರು ನಮಗೆ ಈ ಒಂದು ಇದರ ಮೇನ್ ಇಲ್ಲಿ ಮಾರ್ಗದರ್ಶಕರಾಗಿ ನಮ್ಮ ಯುಗಲ ಮುನಿಗಳು ಅಮೋಘ ಕೀರ್ತಿ ಮಹಾರಾಜ ಮತ್ತು ಅಮರ ಕೀರ್ತಿ ಮಹಾರಾಜ ಇವರ ಪಾವನ ಸಾನ್ನಿಧ್ಯದಲ್ಲಿ ಈ ಸಲದ ನಮ್ಮ ಮಹಾಮಸ್ತಕಾಭಿಷೇಕ ನಡೀತಾ ಇದೆ. ನಾವು ಅರಹಂತಗಿರಿಲಿದ್ದರು ಅವರು ಮೆಡ್ರಾಸ್ನಲ್ಲಿ, ಅವರಿಂದ ಹೋಗಿ ಬೇಡಿಕೊಂಡಾಗ ನಮ್ಮ ಪಾವನ ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಕ್ರಮ ಮಾಡ್ತೇವೆ ಅಂತ ಒಪ್ಪಿ ಇಲ್ಲಿ ಬಂದಿದ್ದಾರೆ. ಈಗಾಗಲೇ ಒಂದು ದಿವಸ ಮುಂಚಿತವಾಗಿ ಇಲ್ಲಿ ಬಂದು ನಮಗೆ ಫುಲ್ ಪಾವನ ಸಾನ್ನಿಧ್ಯ ಒದಗಿಸಿದ್ದಾರೆ. ಇನ್ನು ಇಲ್ಲಿಯ ಮಾರ್ಗದರ್ಶಕರಾಗಿ ನಮ್ಮ ಎಲ್ಲ ಬಸದಿಗಳಿಗೂ ಸಹ ವೇಣೂರಿಗೆ ಕಾರ್ಕಳದ ಮಠದ ಇದು ಸಹ ಈ ಒಂದು ಬಾಹುಬಲಿ ಬೆಟ್ಟಕ್ಕಾಗುವಾಗ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಮೂಡುಬಿದಿರೆ ಮಠ ಇವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಎಲ್ಲ ಕಾರ್ಯಕ್ರಮ ನಡೀತದೆ. ಇನ್ನು ನಮ್ಮ ಸಮಿತಿಯ ಅಧ್ಯಕ್ಷರಾಗಿ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿದ್ದಾರೆ, ಕಾರ್ಯಾಧ್ಯಕ್ಷರಾಗಿ ನಾನಿದ್ದೇನೆ, ನಮ್ಮ ಕಾರ್ಯದರ್ಶಿಗಳಾಗಿ ಪ್ರವೀಣ್ ಕುಮಾರ್ ಇಂದ್ರರಿದ್ದಾರೆ, ಇನ್ನು ಕೋಶಾಧಿಕಾರಿಯಾಗಿ 𝐩𝐥𝐞𝐬𝐬 ಅವರಿದ್ದಾರೆ. ಹೀಗೆ ಉಪಾಧ್ಯಕ್ಷರು 16 ಜನ ಉಪಾಧ್ಯಕ್ಷರುಗಳಿದ್ದಾರೆ. ಇನ್ನು ಸುಮಾರು 5-6 ಜನ ಕಾರ್ಯದರ್ಶಿಗಳನ್ನು ನಾವು ಮಾಡಿದ್ದೇವೆ. ಇಡೀ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಸಹ ಭಾಳ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ರಿಂದ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೀತಾ ಇದ್ದೇವೆ. ಧನ್ಯವಾದ ಸರ್, ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಇದು ಹಳದಂಗಡಿಯ ಅರಸನ ಮಾತು. ಯಾವ ರೀತಿಯಾಗಿ ಮಹಾಮಸ್ತಕಾಭಿಷೇಕ ನಡೀತಾ ಇದೆ, ಅದಕ್ಕೆ ಮಾಡಲಾಗಿರುವಂಥ ವ್ಯವಸ್ಥೆಗಳೇನು, ಮುಂದಿನ ವೀಕೆಂಡ್ಗಳಲ್ಲಿ ಏನು ಮಾಡಬೇಕು, ಮತ್ತು ಸೋಮವಾರ ಮಂಗಳವಾರ ಮತ್ತಷ್ಟು ಜನ ಸಂದಣಿ ಜಾಸ್ತಿ ಆಗೋದರಿಂದ ಅವತ್ತು ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥ ವಿಚಾರದಲ್ಲಿ ಎಲ್ಲ ವಿಸ್ತೃತವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.